ನಾವು ಆರೋಗ್ಯಕ್ಕಾಗಿ ನಡಿಗೆ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಪಕ್ಷಾತೀತವಾಗಿ ಸಾರ್ವಜನಿಕರಲ್ಲಿ ಜನಜಾಗೃತಿಯನ್ನು ಮೂಡಿಸುವುದಕ್ಕೋಸ್ಕರ ಹಮ್ಮಿಕೊಂಡಂಥ ಒಂದು ಕಾರ್ಯಕ್ರಮ. ನಮ್ಮ ಸ್ನೇಹಿತರಾದ ತಾಲೂಕ್ ಪಂಚಾಯತ್ ಸದಸ್ಯರಾದ ಹೈದರ್ ಅವರು ಮತ್ತು ನಾಸಿರ್, ಜಗದೀಶ್ ಪಲಾಯಿ ಮತ್ತು ಅರುಣ್ ಡಿಸೋಜಾರ್ ಅವರು ನಾವು ಒಮ್ಮೆ ಒಟ್ಟಿಗೆ ಕೂತ್ಕೊಂಡು ಮಾತಾಡುವಾಗ ನಾವು ಗಾಂಧಿ ಜಯಂತಿಯ ದಿವಸ ವಿಶಿಷ್ಟವಾದ ಒಂದು ಕಾರ್ಯಕ್ರಮವನ್ನು ಮಾಡುವ ಅಂಥೇಳಿ ಬಹಳ ತುರ್ತಾಗಿ 1-2-3 ದಿವಸಗಳ ಹಿಂದೆ ನಾವು ರೂಪಿಸಿದಂಥ ಯೋಜನೆ. ನೀವೆಲ್ಲರೂ ಬಂದು ಸಾಕಷ್ಟು ಮಟ್ಟಿಗೆ ಇದಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದೀರಿ. ಎಲ್ಲರನ್ನ ಒಂದೇ ವಾಕ್ಯದಲ್ಲಿ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಕ್ಕೆ ಚಾಲನೆ ಕೊಡಲಿಕ್ಕೆ ಯೂನಿವರ್ಸಿಟಿಯ ಕುಲಸಚಿವರಾದ ಆಸಿಫ್ ಖಾನ್ರವರು, ಅದೇ ರೀತಿ ಪ್ರತಿಷ್ಠಿತ ಇನ್ಫೋಸಿಸ್ ಸಂಸ್ಥೆಯ DC ಹೆಡ್ ಆಗಿರತಕ್ಕಂಥ ವಾಸುರವರು, ಅದೇ ರೀತಿ ಇನ್ನೋರ್ವ ಮುಖ್ಯಸ್ಥರಾಗಿರುವ ಧೀರಜ್ ಸರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನವೋದಯ ಶಾಲೆಯ ಪ್ರಿನ್ಸಿಪಾಲ್ರವರು ಆಗಮಿಸಿದ್ದಾರೆ. ನಮ್ಮೆಲ್ಲರ ನಾಯಕರಾದ ಪ್ರಶಾಂತ್ ಕಾಜೋರವರಿದ್ದಾರೆ, ಉಮರ್ ಫಜೀರ್ ಅವರು. ಒಂದು ಒಳ್ಳೆಯ ಸಂದೇಶದೊಂದಿಗೆ ಆರೋಗ್ಯಕ್ಕಾಗಿ ನಡಿಗೆ ಅಂತ ಹೇಳಿ ಇವತ್ತು ಆಗ್ತಾ ಇರುವ ಈ ಒಂದು ವಾಕೆಥಾನ್ ಅಂತ ಹೇಳ್ತೇವೆ ನಮ್ಮಲ್ಲಿ ಇಂಗ್ಲೀಷಲ್ಲೇನು, ಒಂದು ಒಳ್ಳೆ 2-3 ದಿವಸದಲ್ಲಿ ನಾನೀಗ ಕೇಳಿದಾಗ 2-3 ದಿವಸದಲ್ಲಿ ಪ್ಲ್ಯಾನ್ ಮಾಡ್ತಾ ಇರೋದು ಒಳ್ಳೆ ಸಂದೇಶ ತಗೊಂಡು ಮಾಡ್ತಾ ಇದ್ದೀರಿ. ಅದಕ್ಕೆ ಈಗೇನಾಗಿದೆ, ಈಗ ಮನುಷ್ಯರೆಲ್ಲ ಈ ಜೀವನದಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ, ಇನ್ನೊಬ್ರಿಗಾಗಿ ಮಾಡ್ತಾ ಇದ್ದಾರೆ, ತಮ್ಮ ಆರೋಗ್ಯಕ್ಕೆ ಏನೂ ಮಾಡ್ತಾ ಇಲ್ಲ. ಅದಕ್ಕಾಗಿ ಇನ್ನು ಮುಂದೆ ಸಮ್ ಟೈಮ್ ಫಾರ್ ಮೀ ಅನ್ನೋ ಕಾನ್ಸೆಪ್ಟಲ್ಲಿ ಸ್ವಲ್ಪ ನಡಿಗೆ ನಡ್ಕೊಂಡು ನಮ್ಮ ಆರೋಗ್ಯಕ್ಕೆ ನಾವು ನೋಡ್ಕೊಳ್ಳೋಣ. ನಾವು ಆರೋಗ್ಯವಂತರಾಗಿದ್ದರೆ ನಮ್ಮ ಸೊಸೈಟಿ ಆರೋಗ್ಯವಾಗಿರ್ತದೆ ಅಂತೇಳಿ ನಾವು ಹೇಳ್ತಾ, ಇಂಥ ಒಂದು ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಅಂಥೇಳಿ ಯಾವುದೇ ಪಾರ್ಟಿ ಯಾವುದೇ ಗುಂಪು ಸೇರದೆ ಎಲ್ಲ ಸೇರಿ ಮಾಡ್ತಾ ಇರೋ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಸಂತೋಷದಿಂದ good way to start the day, particularly on this day of Gandhi Jayanti, where we remember the father of the nation, 150th year. What I have seen is that many of us we have become lazy. We don't give enough time to ourselves. We have time to give to others. We have time to sit in front of the computers. We go for a drive for long hours, but we are not taking care of our body, which also requires enough time and enough maintenance, right? Because of which what we have seen is people at a young age are having diabetes, stress, not able to manage life. So at least by this walkathon that is arranged today, it is good message that going to people. So let this not be one of the days where you walk. Let this be one of the first days that you start your walk and make it a ongoing habit on a regular basis. ನಾವೆಲ್ಲರೂ ಶಿಸ್ತುಬದ್ಧವಾಗಿ ಯಾರಿಗೂ ತೊಂದರೆ ಕೊಡದ ರೀತಿಯಲ್ಲಿ ಗಾಂಧಿ ಜಯಂತಿಯ ಸ್ವಚ್ಛತೆಗೂ ಕೂಡ ಗೌರವವನ್ನು ಕೊಡುವುದರ ಮೂಲಕ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಎಂಬುದಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಮ್ರವಾಗಿ ವಿನಂತಿಸಿಕೊಳ್ತಾ
ಮಂಗಳ ಗಂಗೋತ್ರಿ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಿಗೆ, ಎಲ್ಲ ವರ್ತಕರ ಸಂಘದ ಮುಖ್ಯಸ್ಥರಿಗೆ, ಒಟ್ಟು ಸಮಾಜ ಸೇವಕರಿಗೆ ಮತ್ತು ನಾಗರಿಕ ಬಂಧುಗಳಿಗೆ, ಮಹಿಳೆಯರು ಮತ್ತು ಮಹನೀಯರಿಗೆ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ನಾವು ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರೋಗ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದಂತ ನಮ್ಮ ಆರೋಗ್ಯ ಇಲಾಖೆಗೆ ಮತ್ತು ಪೊಲೀಸ್ ಆರಕ್ಷಕ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗಗಳಿಗೂ ನಾವು ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಎಂಬುದಾಗಿ ಡಾಕ್ಟರ್ ಸಂದೀಪ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಾಂಕ್ರಾಮಿಕ ರೋಗಕ್ಕೆ ಸೀಮಿತವಾಗಿಲ್ಲದೆ NCD ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳಿದರೆ ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ವಿಸ್ತರಿಸಿದೆ. ಮುಂದುವರೆದ ದೇಶಗಳಲ್ಲಿ ಈಗಾಗಲೇ ಅವರಿಗೆ ಸಾಂಕ್ರಾಮಿಕ ರೋಗದ ಬಾಧೆ ಕಡಿಮೆ ಆಗಿದೆ, ಆದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಸಾಂಕ್ರಾಮಿಕವಲ್ಲದ ರೋಗಗಳ ಬಾಧೆ ಹೆಚ್ಚಾಗಿದೆ. ಅದರ ಅರ್ಥ ಏನಂತ ಹೇಳಿದ್ರೆ, ನೀವು ಸುಮಾರು ಸಮಸ್ಯೆಗಳಿಗೆ ವೈದ್ಯರ ಹತ್ರ ಹೋದಾಗ ಅವರೊಂದು ಆಂಟಿಬಯೋಟಿಕ್ ಮತ್ತು ಜ್ವರಕ್ಕೆ ಬೇಕಾದಂಥ ಔಷಧಿ ಕೊಟ್ಟು ನಿಮ್ಮ ಸಮಸ್ಯೆಯನ್ನು ಸಾಕಷ್ಟು ಬಾರಿ ಕಡಿಮೆ ಮಾಡಿರ್ಬೋದು. ಆದರೆ ಈ ಸಾಮಾನ್ಯ ನೋವಿಗೆ ಸಲ್ಲದ, ನೋವಿನ ಮಾತ್ರೆಗಳಿಗೆ ಸಲ್ಲದ, ಹಾಗೆ ಈ ಆಂಟಿಬಯೋಟಿಕ್ ಕ್ರಿಮಿನಾಶಕಗಳಿಗೆ ಸಲ್ಲದ ರೋಗಗಳು ಬಂದರೆ ಏನು ಮಾಡಬೇಕು, ಅದಕ್ಕೆ ಪರಿಹಾರ ಏನು, ವೈದ್ಯರಲ್ಲಿ ಅದಕ್ಕೆ ನಿಜವಾದ ಸರಿಯಾದ ಪರಿಹಾರ ಇದೆಯಾ ಇಲ್ವಾ, ಅಥವಾ ನಿಮ್ಮ ಹತ್ರ ಪರಿಹಾರ ಇದೆಯಾ ಅನ್ನುವಂಥದ್ದು ವಿಚಾರ ಇವತ್ತು ನಾವು ಯೋಚನೆ ಮಾಡಬೇಕಾದಂಥದ್ದು. ಯಾಕಂತ ಹೇಳಿದ್ರೆ ನಾವು ಹೆಚ್ಚಾಗಿ ಯೋಚನೆ ಮಾಡೋದು ಏನಂತ ಹೇಳಿದ್ರೆ, ನಾವು ನಮ್ಮ ಆರೋಗ್ಯದ ಚಿಂತನೆಯನ್ನು ವೈದ್ಯರಿಗೆ ಬಿಡಬೇಕು, ಇಲ್ಲ ನಮ್ಮ ಆರೋಗ್ಯದ ಚಿಂತನೆಯನ್ನು ಇನ್ಶೂರೆನ್ಸ್ ಕಂಪನಿಗೆ ಬಿಡಬೇಕು ಅಂತ. ಇನ್ಶೂರೆನ್ಸ್ ಕಂಪನಿಗಳು ನಮ್ಗೆ ಇನ್ಶೂರೆನ್ಸ್ ಕೊಡುವುದು ನಿಜ, ಆದರೆ ಯಾವಾಗ ರೋಗ ಬಂದು ನಾವು ಅದರಲ್ಲಿ ನರಳಿದಾಗ ಮಾತ್ರ. ಆದರೆ ಈ ರೋಗವನ್ನೇ ಬರದೇ ಇದ್ದಾಗೆ ತಡಿಬೇಕು, ಅಥವಾ ಬಂದ ರೋಗಗಳು ಹೆಚ್ಚು ಬಾಧೆ ಕೊಡಬಾರ್ದು ಅಂತಿದ್ರೆ ನಿಮ್ಮ ಕೈಯಲ್ಲೇ ನೀವು ಮಾಡುವಂಥದ್ದು ಏನಾದರೂ ಇದೆಯಾ ಅನ್ನುವಂಥ ಒಂದು ಚಿಂತನೆ ಮಾಡಿದಾಗ ನಮಗೆ ಮೊದಲನೇದಾಗಿ ಯೋಚನೆ ಬರುವಂಥದ್ದು ಅಂತ ಹೇಳಿದ್ರೆ, ಎಲ್ಲರಿಗೂ ಸುಲಭವಾಗಿ ಎಟುಕುವಂಥದ್ದು, ಯಾವುದೇ ಹಣ ಖರ್ಚು ಮಾಡದೆ ಬಳಸಬಹುದಾದಂಥದ್ದು ಶಾರೀರಿಕ ವ್ಯಾಯಾಮ. ಕಾಲಗಳು ಕಳೀತಾ ಇದ್ದಾಗೆ ಮೊದಲು ನಾವು ಯಾವ್ಯಾವುದಕ್ಕೆ ಶಾರೀರಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದ ಕೆಲಸಗಳಿತ್ತು ಅವೆಲ್ಲ ಕಡಿಮೆ ಆಗ್ತಾ ಬಂತು. ಯಾಕಂದ್ರೆ ನಮ್ಮಲ್ಲಿ ಈಗ ಸಾಕಷ್ಟು ಸಲಕರಣೆಗಳಿದೆ, ಉಪಕರಣಗಳಿದೆ, ಇವೆಲ್ಲವೂ ಸೇರಿ ನಮ್ಮನ್ನು ತುಂಬ ಆಲಸಿಯನ್ನಾಗಿ ಮಾಡಿದೆ. ನಮ್ಮ ಇವತ್ತಿನ ಪರಿಸ್ಥಿತಿಯಲ್ಲಿ ಹೃದ್ರೋಗಗಳು ಅತಿ ಹೆಚ್ಚು, ಅಲ್ಲೊಂದು ಇಲ್ಲೊಂದು ದಿನ ಬೆಳಗಾದ್ರೆ ಕೇಳ್ತಾ ಇರ್ತದೆ. ಚಿಕ್ಕ ವಯಸ್ಸಿನವರು ಸಹ ಹೃದ್ರೋಗದಿಂದ ಸಾಯ್ತಾರೆ. ಹಾಗೆ ಚಿಕ್ಕ ವಯಸ್ಸಿನಲ್ಲಿ 30-40 ವಯಸ್ಸಿನಲ್ಲಿ ನಾವು ದಿನ ರೋಗಿಗಳನ್ನು ನೋಡ್ತಾ ಇದ್ದಾಗ ಕಂಡು ಬರ್ತದೆ. ಏನಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಹೈಪರ್ ಟೆನ್ಷನ್ ಅಂತ ಹೇಳಿದ್ರೆ ರಕ್ತದೊತ್ತಡ, ಇಲ್ಲ ಸಕ್ಕರೆ ಕಾಯಿಲೆ, ಇವೆಲ್ಲ ಸಾಂಕ್ರಾಮಿಕ ರೋಗಗಳಲ್ಲ. ಆದರೂ ಸಹ ಎಲ್ಲಿಂದ ಬಂದು ಅಂತ ಸ್ವಲ್ಪ ಯೋಚನೆ ಮಾಡಿದಾಗ ನಮಗೆ ಗೋಚರ ಆಗೋದು ಕೆಲವು ಸತ್ಯಗಳು. ಏನಂತ ಹೇಳಿದ್ರೆ, ಒಂದನೇದಾಗಿ ನಮ್ಮ ಇವತ್ತಿನ ಜೀವನ ಶೈಲಿಯಲ್ಲಿ ಕೆಲವು ನಮಗೆ ಅನಿವಾರ್ಯ ವಿಚಾರಗಳಿದೆ, ಆದರೆ ಕೆಲವು ನಾವು ಎಲ್ಲರೂ ಬದಲಾಯಿಸ್ಕೊಳ್ಬಹುದಾದಂಥ ವಿಚಾರಗಳು ಕೂಡ ಇದೆ. ಅದರಲ್ಲಿ ಒಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ, ನಾನು ಇವತ್ತು ನನ್ನ ಈ ಕೆಲವು ಮಾತುಗಳನ್ನು ಕೇವಲ ವ್ಯಾಯಾಮಕ್ಕೆ ಮಾತ್ರ ಸೀಮಿತವಾಗಿಟ್ಟಿದ್ದೇನೆ. ಯಾಕಂದ್ರೆ ಶಾರೀರಿಕವಾಗಿ ನಿಮಗೆ ಜಾಸ್ತಿ ಪ್ರಯೋಜನ ಕೊಡುವಂಥದ್ದು ಯಾವುದಿದೆ ಅದರಲ್ಲಿ ಒಂದು ಮುಖ್ಯವಾದ ವಿಚಾರ ಅಂದರೆ ವ್ಯಾಯಾಮ. ವ್ಯಾಯಾಮ ಬೇರೆ ಬೇರೆ ರೀತಿಯಲ್ಲಿ ನೀವು ಮಾಡಬಹುದು, ಆದರೆ ಯಾರೇ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಪ್ರಜೆಗಳು ಸುಲಭವಾಗಿ ಮಾಡಬಹುದಾದಂಥದ್ದು ಅಂತ ಹೇಳಿದ್ರೆ ನಡಿಗೆ. ನಮಗೆ ಅನಾದಿ ಕಾಲದಿಂದಲೂ ಬಂದಿರುವಂತಹ ಅದೊಂದು ಕೊಡುಗೆ ಅಂತ ಹೇಳ್ಬೋದು. ಈ ವ್ಯಾಯಾಮ, ನಡಿಗೆಯ ರೂಪಿಯ ವ್ಯಾಯಾಮ ಏನಿದೆ ಅದು ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರಯೋಜನವನ್ನು ಉಂಟು ಮಾಡ್ತದೆ. ಹಿಂದಿನ ದಿನ ಹೃದ್ರೋಗಗಳು, ಡಯಾಬಿಟೀಸ್, ಹಾಗೆ ಮಾನಸಿಕ ಒತ್ತಡಗಳು ಎಲ್ಲ ಹೆಚ್ಚಾಗಿದ್ರು ಕೂಡ ಇವೆಲ್ಲದಕ್ಕೂ ಒಂದು ಒಳ್ಳೆಯ ಪರಿಹಾರ ಅಂತ ಹೇಳಿದ್ರೆ ನಮ್ಮ ವ್ಯಾಯಾಮದಿಂದ ಆಗ್ತಾ ಇರುವಂತಹ ಸಾಕಷ್ಟು ಪ್ರಯೋಜನಗಳಲ್ಲಿ ಕೆಲವನ್ನು ಮಾತ್ರ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವ್ಯಾಯಾಮದಿಂದ ಶಾರೀರಿಕವಾಗಿ ನಿಮ್ಮ ರಕ್ತದ ಒತ್ತಡವನ್ನು ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ನಿಮ್ಮ ಔಷಧಿಗಳಿಗಾಗಲೇ ನೀವು ಏನಾದ್ರು ತಗೊಳ್ತಾ ಇದ್ರು ಕೂಡ ಆ ಔಷಧಿಗಳ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಹಾಗೆ ಸಾಕಷ್ಟು ಜನ ಈ ಔಷಧಿಗಳನ್ನು ಬಹುಮಟ್ಟಿಗೆ ನಿಲ್ಲಿಸಿದವರು ಕೂಡ ಇದ್ದಾರೆ.
ಅದಲ್ಲದೆ ನಮ್ಮ ಸಾಮಾನ್ಯ ಇನ್ನೊಂದು ರೋಗ ಅಂತ ಹೇಳಿದರೆ ಡಯಾಬಿಟಿಸ್ ಇಲ್ಲ ಸಕ್ಕರೆ ಕಾಯಿಲೆ. ಒಂದು ಇವತ್ತಿನ ದಿನದ ಸಮೀಕ್ಷೆಯ ಪ್ರಕಾರ 10ರಲ್ಲಿ ಒಬ್ಬರಿಗಾದರೂ ಕನಿಷ್ಠ ಡಯಾಬಿಟಿಸ್ ಅನ್ನುವಂತಹ ರೋಗ ಇದೆ. ಅಂದರೆ ಇವತ್ತಿನ ಸಮೀಕ್ಷೆಗಳ ಪ್ರಕಾರ 8.3ರಷ್ಟು ಜನರಿಗೆ ನಮ್ಮ ದೇಶದಲ್ಲಿ ಸಕ್ಕರೆ ಕಾಯಿಲೆ ಇದೆ. ಅದೇ ಸಕ್ಕರೆ ಕಾಯಿಲೆಯ ದೊಡ್ಡ ಒಂದು ಕ್ಯಾಪಿಟಲ್ ಅಂತ ಏನು ನಾವು ಕರಿತೇವೆ ಅಥವಾ ರಾಜಧಾನಿ ಎನ್ನುವಂಥದ್ದು ಭಾರತದಿಂದ ಆಗಿದೆ. ಈ ಸಕ್ಕರೆ ಕಾಯಿಲೆಯಲ್ಲಿ 2 ವಿಧ ಇದೆ. ಒಂದು ಸಕ್ಕರೆ ಕಾಯಿಲೆಗೆ ಇನ್ಸುಲಿನ್ನ ಅತಿ ಅಗತ್ಯ ಇರ್ತದೆ, ಆಗ ಇನ್ಸುಲಿನ್ ತಗೊಳ್ಳೋದು ಅನಿವಾರ್ಯ. ಆದರೆ ಇನ್ನೊಂದು ರೀತಿಯಾದಂತಹ ಸಕ್ಕರೆ ಕಾಯಿಲೆ ಏನಿದೆ ಅದರಲ್ಲಿ ಇನ್ಸುಲಿನ್ಗೆ ಅಷ್ಟು ದೊಡ್ಡ ಪ್ರಾಮುಖ್ಯತೆ ಇಲ್ಲ. ಅಲ್ಲಿ ಶರೀರದ ಜೀವಕೋಶಗಳಲ್ಲಿ ಇನ್ಸುಲಿನ್ನ ಪ್ರಮಾಣ ಇದ್ದರೂ ಕೂಡ ಸಕ್ಕರೆ ಅಂಶ ಶರೀರದೊಳಗೆ ಪ್ರವೇಶ ಆಗ್ತಾ ಇರೋದಿಲ್ಲ, ಅಂದರೆ ಜೀವಕೋಶದೊಳಗೆ ಪ್ರವೇಶ ಆಗ್ತಾ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಮುಖ್ಯ ಚಿಕಿತ್ಸೆ ಅನಾದಿ ಕಾಲದಲ್ಲಿ ಬಿಂದು ನಡ್ಕೊಂಡು ಬಂದಿರೋದು ಅಂತ ಹೇಳಿದರೆ ವ್ಯಾಯಾಮ. ಯಾವ ರೀತಿ ವ್ಯಾಯಾಮ ನೀವು ಮಾಡಬಹುದು ಅಂತ ಹೇಳಿದರೆ ತುಂಬ ಸುಲಭವಾಗಿ ಮಾಡಬಹುದಾದಂಥ ನಡಿಗೆ. ಈ ನಡಿಗೆ ಹೇಗಿರಬೇಕು ಮತ್ತು ಯಾವಾಗ ಮಾಡಬೇಕು ಅನ್ನೋದಕ್ಕೆ ಕೆಲವು ಸಣ್ಣ ಪುಟ್ಟ ನಿಬಂಧನೆಗಳಿವೆ, ಅದರ ಪ್ರಕಾರ ಮಾಡಬೇಕು. ಒಂದನೇದಾಗಿ ನೀವು ನಡಿಲಿಕ್ಕೆ ಹೊರಡುವಾಗ ಆಹಾರ ಸೇವಿಸದೇ ಹೊರಟ್ರೆ ಅತಿ ಉತ್ತಮ. ಯಾಕಂದರೆ ಆಹಾರ ಸೇವಿಸಿ ಹೊರಟ್ರೆ ನಿಮ್ಮ ರಕ್ತ ಸಂಚಾರ ಹೊಟ್ಟೆ ಕಡೆಗಿದ್ದದ್ದೆಲ್ಲ ನಿಮ್ಮ ಕೈಕಾಲು ಕಡೆಗೆ, ಅಂದರೆ ಹೇಗೆ ನಿಮ್ಮ ಕೈಕಾಲುಗಳನ್ನು ನೀವು ರಭಸದಿಂದ ಅಲ್ಲಾಡಿಸಿರ್ತೀರಿ ಆ ಸಂದರ್ಭದಲ್ಲಿ ರಕ್ತ ಸಂಚಾರ ಹೆಚ್ಚು ಕೈಕಾಲು ಕಡೆಗೆ ಹೋಗ್ತದೆ. ಅದರಿಂದಾಗಿ ಆಹಾರ ತಗೊಳ್ಳದೆ ವ್ಯಾಯಾಮ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದರೆ ವ್ಯಾಯಾಮ ಮಾಡ್ತಾ ಇರುವಾಗ ಆಗಿಂದಾಗಿ ಸುಮ್ಮನೆ ನೀರು ಕುಡಿಯೋದಲ್ಲ, ಬಾಯಾರಿಕೆ ಕಂಡರೆ ಮಾತ್ರ ನೀರು ಕುಡಿಯುವಂಥದ್ದು ತುಂಬ ಮುಖ್ಯ. ಮೂರನೇದಾಗಿ ವ್ಯಾಯಾಮ ಯಾರಿಗೆ ಎಷ್ಟು ಬೇಕನ್ನುವಂಥದ್ದನ್ನು ಎಲ್ಲರೂ ಅವರವರೇ ವಿವೇಚನೆ ಮಾಡಿ ಅದರ ಪ್ರಕಾರವೇ ನಡ್ಕೊಳ್ಬೇಕು. ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಹೇಳುವಾಗ ವಾರದಲ್ಲಿ ಇಷ್ಟು ದಿನ ಇಷ್ಟು ಗಂಟೆಗಳ ವ್ಯಾಯಾಮ ಅಂತ ನಾವು ಹೇಳ್ತೇವೆ, ಅದು ಒಂದು ಸಾಮಾನ್ಯ ನುಡಿಯಲ್ಲಿ ಹೇಳುವಂಥದ್ದು. ಆದರೆ ಆ ವ್ಯಕ್ತಿಗೆ ಎಷ್ಟು ಬೇಕು ವ್ಯಾಯಾಮ, ಅವನ ದೈಹಿಕ ಶ್ರಮ ಬೇರೆ ತನ್ನ ಕೆಲಸದಲ್ಲಿ ಎಷ್ಟಿದೆ ಮತ್ತು ಅವನ ಶರೀರಕ್ಕೆ ಅನುಗುಣವಾಗಿ ಅವನ ಪ್ರಕೃತಿಗೆ ಅನುಗುಣವಾಗಿ ಹಾಗೂ ಋತುವಿಗೆ ಅನುಗುಣವಾಗಿ ಅಂದರೆ ಕಾಲಕ್ಕೆ ಅನುಗುಣವಾಗಿ ಬೇಸಿಗೆ ಕಾಲದಲ್ಲಿ ತುಂಬ ವ್ಯಾಯಾಮ ಮಾಡಲಿಕ್ಕೆ ಕಷ್ಟ. ಅದರಿಂದಾಗಿ ಬೇಸಿಗೆಯಲ್ಲಿ ಅತಿಯಾಗಿ ಮಾಡಿ ದಣಿವು ಮಾಡಿಕೊಂಡು ಶರೀರಕ್ಕೆ ಅತಿಯಾದ ಆಯಾಸವಾಗಿ ಅದರಿಂದ ಅನಾರೋಗ್ಯ ಬರುವಂಥದ್ದು ತಡಿಬೋದು ನಾವು. ಅದರಿಂದ ವ್ಯಾಯಾಮ ಮಾಡಬೇಕಿರೋ ಒಂದು ತುಂಬ ನೆನಪಿಟ್ಕೊಳ್ಬೇಕಾದ ವಿಚಾರ ಅಂದರೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ವ್ಯಾಯಾಮ ಮಾಡಿ. ಎಲ್ಲರಿಗೂ ಒಂದೇ ಕಾನೂನು ಸಲ್ಲದು. ಎಲ್ಲರೂ 5 ಕಿಲೋಮೀಟರ್ ನಡಿಬೇಕು, ಎಲ್ಲರೂ 10 ಕಿಲೋಮೀಟರ್ ನಡಿಬೇಕು ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡ್ರೆ ನೀವು ಬೇರೆ ಯಾವುದೋ ಸಮಸ್ಯೆಗೆ ಮತ್ತೆ ಗುರಿಯಾಗ್ಬೋದು, ಪುನಃ ಅನಾರೋಗ್ಯ ಉಂಟಾಗ್ಬೋದು. ಅದರಿಂದಾಗಿ ಶಾರೀರಿಕವಾಗಿ ವ್ಯಾಯಾಮ ಮಾಡುವಾಗ ಯಾವಾಗಲೂ ನಿಮ್ಮ ಶಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹಾಗೆ ಋತುವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಈ ಋತುವಿನಲ್ಲಿ ಏನು ಅಂತ ಹೇಳಿದ್ರೆ ಬೇಸಿಗೆಗಾಲದಲ್ಲಿ ಶರೀರದಲ್ಲಿ ಬಲ ತುಂಬ ಕಡಿಮೆ ಇರ್ತದೆ. ಅದರಿಂದಾಗಿ ಅತಿ ವ್ಯಾಯಾಮ ಮಾಡಿ ಅತಿ ದಣಿವಾಗಿ ದಿನಪೂರ್ತಿ ನೀವು ದಣಿವಿನಲ್ಲೇ ಕಳೆಯುವ ಹಾಗೆ ಆಗಬಾರ್ದು. ಅದನ್ನು ನೀವು ಖಂಡಿತವಾಗಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಎಷ್ಟು ಕಡಿಮೆ ಸಾಕು ಅಷ್ಟು ಕಡಿಮೆ ಮಾತ್ರ ಮಾಡಿದರೆ ಸಾಕು ಬೇಸಿಗೆಗಾಲದಲ್ಲಿ. ಹಾಗೆ ಚಳಿಗಾಲದಲ್ಲಿ ಬಲ ಶರೀರದಲ್ಲಿ ಜಾಸ್ತಿ ಇರುವಾಗ ಹೆಚ್ಚಿಗೆ ಮಾಡಬಹುದು. ಹಾಗೆ ವ್ಯಾಯಾಮ ಮಾಡುವಾಗ ಇನ್ನೊಂದು ವಿಚಾರ ಏನಂತ ಹೇಳಿದರೆ ಮನಸ್ಸನ್ನು ಯಾವಾಗ ಆಹ್ಲಾದದಲ್ಲಿ ಇಟ್ಕೊಳ್ಬೇಕು. ಮನಸ್ಸಿಗೆ ಅತಿಯಾಗಿ ಯೋಚನೆ ಮಾಡಿ ಕಷ್ಟದಲ್ಲಿ ನಡೆಯುವಂಥದ್ದು ಆಗಬಾರ್ದು. ವ್ಯಾಯಾಮ ಮಾಡ್ತಾ ನಡಿಗೆ ಮಾಡ್ತಾ ಹೇಗೆ ಬೇಕಂತ ಹೇಳಿದರೆ ನಿಮ್ಮ ಕೈಕಾಲುಗಳು ತುಂಬ ನ್ಯಾಚುರಲ್ ಆಗಿ ಅಂತ ಹೇಳಿದರೆ ಸ್ವಾಭಾವಿಕವಾಗಿ ಅಲ್ಲಾಡುವ ಹಾಗೆ, ಹಾಗೆ ತುಂಬ ರಿಲ್ಯಾಕ್ಸ್ಡ್ ಆಗಿ ಇರುವ ಹಾಗೆ ಇರಬೇಕು. ಹಾಗೆ ಜೊತೆಯಲ್ಲಿ ಮನಸ್ಸು ಕೂಡ ತುಂಬ ಆಹ್ಲಾದದಿಂದ ಇರಬೇಕು. ಇನ್ನೊಂದು ತುಂಬ ಮುಖ್ಯ ವಿಚಾರ ಗೃಹಿಣಿಯರಿಗೆ ಏನಂತ ಹೇಳಿದರೆ ಒಂದು 3-4 ಜನ ಸೇರಿಕೊಂಡು ಮಾತಾಡಿಕೊಂಡು ಆರಾಮಾಗಿ ನಡ್ಕೊಂಡು ಹೋದರೆ ಅದರಿಂದಲೂ ಕೂಡ ವ್ಯಾಯಾಮದ ಏನೋ ಪ್ರಯೋಜನಗಳಿವೆ ಅದು ನಿಮಗೆ ದಕ್ಕುವುದಿಲ್ಲ. ಹೇಗಿರ್ಬೇಕು ವ್ಯಾಯಾಮ ಅಂದರೆ ನಡಿಗೆ ಅಂತ ಹೇಳಿದರೆ ಕೈಕಾಲುಗಳು ಸರಾಗವಾಗಿ ಅಲ್ಲಾಡ್ತಿರ್ಬೇಕು, ಜೊತೆಯಲ್ಲಿ ಮನಸ್ಸಿಗೆ ಯಾವುದೇ ತೊಡಕಿರಬಾರ್ದು. ಮತ್ತೆ ನೀವು ಆರಾಮಾಗಿ ಬರೀ ಮಾತಾಡಿಕೊಂಡು ಅದರ ಕಡೆಯೇ ಗಮನ ಇಟ್ಕೊಂಡು ಹೋದರೆ ರಕ್ತ ಸಂಚಾರದಲ್ಲಿ ಹೆಚ್ಚು ವ್ಯತ್ಯಾಸ ಆಗುವುದಿಲ್ಲ. ಅದರಿಂದಾಗಿ ವ್ಯಾಯಾಮದ ಪ್ರಯೋಜನಗಳು ಸಿಕ್ಕುವುದಿಲ್ಲ. ಇಷ್ಟು ಸಣ್ಣ ವಿಚಾರಗಳನ್ನು ನೀವು ಮನಗಂಡು ವ್ಯಾಯಾಮ ಮಾಡಿದಲ್ಲಿ ಖಂಡಿತವಾಗಿ ನಿಮಗೆ ತುಂಬ ಪ್ರಯೋಜನ ಆಗ್ತದೆ. ನಿಮ್ಮ ಆರೋಗ್ಯವನ್ನು ತುಂಬ ಸುಧಾರಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ವೈದ್ಯರಲ್ಲಿ ಭೇಟಿ ಕಡಿಮೆ ಆಗ್ತದೆ, ಜೊತೆಯಲ್ಲಿ ನಿಮ್ಮ ಆಯಸ್ಸಲ್ಲಿ ವೃದ್ಧಿ ಆಗ್ತದೆ ಅನ್ನೋದು ಖಚಿತ.
ಇಷ್ಟು ಹೇಳ್ತಾ ನನ್ನ ಈ ಕೆಲವು ಮಾತುಗಳನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ, ವ್ಯಾಯಾಮದಲ್ಲಿ ಒಂದು ವಿಚಾರ ಎಲ್ಲರಿಗೂ ನೆನ್ಪಿಟ್ಕೊಳ್ಬೇಕಾದಂದ್ರೆ, ವ್ಯಾಯಾಮದಲ್ಲಿ ಕೊರತೆ ಆಗುವಂಥದ್ದು ಮಾನಸಿಕತೆದ್ದು. ಏನಂತ ಹೇಳಿದ್ರೆ ದಿನ ಮೋಟಿವೇಶನ್ ಬೇಕು, ದಿನ ಎದ್ದು ಹೋಗ್ಬೇಕಲ್ಲ. ಒಂದು ದಿನ ಯಾರ್ದೋ ಒಂದು ಪ್ರಯತ್ನಕ್ಕಾಗಿ ನೀವು ಬರ್ಬೋದಿಲ್ಲಿ, ಆದರೆ ದಿನ ದಿನ ಎದ್ದು ಹೋಗುವಂಥದ್ದು ಮಾತ್ರ ತುಂಬಾ ಬೇಕಾದ ವಿಚಾರ. ಅದನ್ನು ಮನಗಂಡು ನೀವು ದಿನ ಪ್ರಯತ್ನ ಮಾಡಿ, ಪ್ರಯತ್ನಪೂರ್ವಕವಾಗಿ ವ್ಯಾಯಾಮ ಮಾಡಿ, ಹಾಗೆ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ, ನಿಮ್ಮ ಆಯಸ್ಸನ್ನು ವೃದ್ಧಿಸಿಕೊಳ್ಳಿ, ವೈದ್ಯರ ಭೇಟಿಯನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಅಂತಹ ದೃಷ್ಟಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಆಯುಷ್ ಇಲಾಖೆ ನಿಮ್ಮ ಸೇವೆಗೆ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಇಲಾಖೆ ವತಿಯಿಂದ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ವೈದ್ಯರು ಮಾತಾಡಿದರು. ಮತ್ತೊಮ್ಮೆ ಈ ಕಾರ್ಯಕ್ರಮ ಆಯೋಜಿಸಿದಂಥ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. And it was really a good effort put by everyone to complete the course, irrespective of age, creed. Everybody completed at their own pace and gathered here, and not any of them have moved out even after completing the event. And there's a good message that was conveyed by doctor as well, very important. Many of the times we just ignore some of the things that we should be doing. A exercise about 3 to 4 kilometers walk is just takes about half an hour, 45 minutes, but it definitely helps us in reducing the expenses at our later part of our life. So good to see the good participation on today's occasion, although it was a holiday. Remembering Mahatma Gandhi on his birth anniversary. Let's see how we can build a more healthy country and see how we can grow as an individual as well. Thank you. ಹಿರಿಯ ಗಣ್ಯ ವ್ಯಕ್ತಿಗಳೇ ಹಾಗೂ ಸೋದರೇ, ನವೋದಯ ಸಂಸ್ಥೆಯ ಪ್ರಾಂಶುಪಾಲರು ಮತ್ತೆಲ್ಲ ಅವರ ಸಮಿತಿಯ ಇನ್ನಿತರ ಸದಸ್ಯರ ವರ್ಗದವರೇ ಹಾಗೂ ಪತ್ರಕರ್ತರ ಮಿತ್ರರೇ, ಸರ್ವರಿಗೂ ಕೂಡ ಗಾಂಧಿ ಜಯಂತಿಯ ಶುಭಾಶಯ ನಾನಿವತ್ತು ಸಲ್ಲಿಸಿಕೊಂಡು, ಮುಡಿಪು ಪ್ರದೇಶದ ಎಲ್ಲ ಹಿರಿಯರು ಕಿರಿಯರ ನಾನಿವತ್ತು ಹಾಗೂ ಸಂಘ ಸಂಸ್ಥೆ ನಾನಿವತ್ತು ಅಭಿನಂದಿಸ್ತೇನೆ. ಇಂಥ ಈ ಒಂದು ಕಾರ್ಯಕ್ರಮ ಪ್ರಯುಕ್ತ, ಗಾಂಧಿ ಜಯಂತಿ ಕಾರ್ಯಕ್ರಮ ಪ್ರಯುಕ್ತ ಬಹುಶಃ ಈ ಪ್ರದೇಶದ ಸರ್ವರ ಜನರಿಗೆ ಕೂಡ ಒಂದು ಜನಜಾಗೃತಿ ಆಗಬೇಕು. ಮುಡಿಪು ಪ್ರದೇಶವು ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ಆರೋಗ್ಯವಂತ ಸಮಾಜ ಮತ್ತು ಅತ್ಯಂತ ಸತ್ಪ್ರಜೆಯಾಗಿ ಜನಸಾಮಾನ್ಯ ನಿರ್ಮಾಣ ಮಾಡಬೇಕೆಂಬ ಉದ್ದೇಶದಿಂದ ಆರೋಗ್ಯಕ್ಕಾಗಿ ನಡಿಗೆ ಎಂಬ ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಬಹುಶಃ ತಮ್ಮ ಈ ಒಂದು ಮ್ಯಾರಥಾನನ್ನು ಇವತ್ತು ಹಮ್ಮಿಕೊಂಡಿದ್ದೀರಿ. ತಾವು ಬಹುಶಃ ಎಲ್ಲರೂ ಅತ್ಯಂತ ಇವತ್ತು ಬೇಗ ಎದ್ದು ಈ ಒಂದು ಸಕ್ರಿಯವಾಗಿ ಅತ್ಯಂತ ಸಂತೋಷದಿಂದ ತಾವು ಉಲ್ಲಾಸಭರಿತವಾಗಿ ತಾವಿವತ್ತು ಈ ಕಾರ್ಯಕ್ರಮದ ಇವತ್ತು ಭಾಗವಹಿಸಿದೆ. ಇದು ನಿಜವಾದ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಿದರೆ ಬಹುಶಃ ಆರೋಗ್ಯ ಪ್ರತಿಯೊಂದು ಕೂಡ ಅತಿ ಮುಖ್ಯ. ಮಹಾತ್ಮ ಗಾಂಧೀಜಿಯವರು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಕಾಳಜಿ ಇತ್ತು. ಅದು ಊಟ ವಿಚಾರಕ್ಕೆ ಸಂಬಂಧಪಟ್ಟ ಇರಲಿ, ವ್ಯಾಯಾಮಕ್ಕೆ ಸಂಬಂಧಪಟ್ಟಾಗಿರಲಿ, ಅಥವಾ ಕೆಲಸ ಮಾಡುವ ವಿಚಾರಗಳಿರಲಿ, ವಿಶೇಷವಾದ ಕೊಡುಗೆಯಾಗಿತ್ತು. ಮಹಾತ್ಮ ಗಾಂಧಿಯ ಜೀವನವೇ ಅದು ಭಾರತದ ಸಂಸ್ಕೃತಿ ಮತ್ತು ಜೀವ ಮೌಲ್ಯಗಳು ಇವತ್ತು ಪ್ರತಿಬಿಂಬಿಸ್ತದೆ. ವಿದೇಶದಲ್ಲಿ ಗಾಂಧೀಜಿ ಎಂದೇ ಭಾರತ ಎಂದರೆ ಗಾಂಧೀಜಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿದೇಶದಲ್ಲಿ ತಾವು ಎಲ್ಲಿ ಹೋದರೂ ಕೂಡ ಎಲ್ಲ ಭಾರತೀಯರನ್ನು ನೋಡಬೇಕಂತೇಳಿ ಇವರು ಗಾಂಧೀಜಿಯ ಒಂದು ತತ್ವ ಆದರ್ಶದಲ್ಲಿ, ಗಾಂಧೀಜಿಯ ಸಂಸ್ಕೃತಿಯಲ್ಲಿ ಬೆಳೆಸಿಕೊಂಡಂಥ ವ್ಯಕ್ತಿತ್ವ ಬಹುಶಃ ನೋಡಿಕೊಂಡ ವಿಚಾರ ಇವತ್ತಾಗಿದೆ. ಗಾಂಧೀಜಿಯ ಬಹುಶಃ ತಮಗೆ ಇದೆಲ್ಲ ಗೊತ್ತಿದ್ದಾಗೆ ಆರೋಗ್ಯ ವಿಶೇಷವಾಗಿ ಒಂದು ಕೂಡ ಮುಖಾಂತರ ಇವತ್ತು ನಡಿಗೆ ಮುಖಾಂತರ ಇವತ್ತು ಯಾವುದೆಲ್ಲ ಕ್ರಾಂತಿಕಾರಿ ಬದಲಾವಣೆ ಅಂತ ಇವತ್ತು ತೋರಿಸಿಕೊಂಡಂಥ ಒಂದು ಸಂದರ್ಭ. ಇಡೀ ವಿಶ್ವಕ್ಕೆ ಇವತ್ತು ಅಹಿಂಸೆ ಮುಖಾಂತರ ನಾವು ನಮ್ಮ ಎಲ್ಲ ಯೋಜನೆಗಳಲ್ಲಿ ಮತ್ತು ಎಲ್ಲ ಬೇಡಿಕೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಪಡ್ಕೊಳ್ಬಹುದಂತ ಹೇಳಿ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂಥ ಮಹಾತ್ಮ ಅಂತ ಭಾರತ ದೇಶದ ಮಹಾತ್ಮ ಗಾಂಧಿ ಅಂತ ನಾವೆಲ್ಲ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಇವತ್ತು ಅನಿಸ್ಕೊಳ್ಳೋ ವಿಚಾರ ಇವತ್ತು ಆಗಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ತಾವೆಲ್ಲರೂ ಇವತ್ತು ಸೇರಿಕೊಂಡು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದಿರಿ. ಈಗಾಗಲೇ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ನ ಡಾಕ್ಟರ್ಗಳು ವಿಶೇಷವಾಗಿ ಹೇಳಿದ್ದಾರೆ. ಆರೋಗ್ಯ ಇವತ್ತು ಎಲ್ಲರಿಗೂ ಕೂಡ ಇವತ್ತು ಅತಿ ಅಗತ್ಯ. ಯಾಕಂತ ಹೇಳಿದರೆ ನಮಗೆ ರೋಗಗಳೆಲ್ಲ ಆಟೋಮೆಟಿಕಲ್ಲಿಂದ ಕೂಡ ಬರುವುದಿಲ್ಲ. ಯಾವುದು ವಿಚಾರ ಇರಲಿ ಅಥವಾ ಏನು ಆಟೋಮೆಟಿಕ್ ಆಗಿ ಎಲ್ಲಿ ಕೂಡ ಬರುವಂಥ ವಿಚಾರ ಇಲ್ಲ. ರೋಗಗಳನ್ನು ನಮ್ಮಿಂದಾಗೆ ಬರುವಂಥ ವಿಚಾರಗಳು, ಅದು ಎನ್ವೈರ್ಮೆಂಟಿಗೆ ಸಂಬಂಧಪಟ್ಟ ಇರಲಿ, ಪರಿಸರಕ್ಕೆ ಸಂಬಂಧಪಟ್ಟ ಇರಲಿ, ಅದು ಬಹುಶಃ ನಮ್ಮ ಊಟದ ವಿಚಾರಕ್ಕೆ ಸಂಬಂಧ, ಲೈಫ್ ಸ್ಟೈಲ್ ಊಟದ ವಿಚಾರಕ್ಕೆ ಸಂಬಂಧ ಇರಲಿ, ಫುಡ್ ಹ್ಯಾಬಿಟ್ಸಿಗೆ ಇರಲಿ, ನಮ್ಮ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟ ಇರಲಿ, ನಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟಾಗಿರಲಿ, ಇದೆಲ್ಲ ಮೈಗೂಡಿಸಿಕೊಂಡು ನಮಗೆ ರೋಗ ಬರುವಂಥ ವಿಚಾರ ಇವತ್ತು ಆಗಿದೆ. ಆದ ಕಾರಣ ನಾವು ಬಹುಶಃ ಪ್ರಕೃತಿಯಿಂದ ನಾವು ಎಷ್ಟು ದೂರ ಹೋಗ್ತೇವೆ ನಮಗೆ ಅಷ್ಟು ರೋಗಗಳು ಬರ್ತಾ ಇರ್ತದೆ. ನಾವೆಷ್ಟು ಪ್ರಕೃತಿ ಹತ್ತಿರ ಆಗ್ತದೆ ಅಷ್ಟು ಬಹುಶಃ ನಾವು ಆರೋಗ್ಯವಂತರಾಗಿ ನಿಲ್ಲುವಂಥ ವಿಚಾರ ಇವತ್ತು ಆಗುವಂಥದ್ದು.
ಅದಕ್ಕಾಗಿ ಭವಿಷ್ಯದ ನಮ್ಮ ಆರೋಗ್ಯ ಮತ್ತು ಸಮಾಜದ ಸ್ವಾಸ್ಥ್ಯ ಮತ್ತು ಭವಿಷ್ಯದಲ್ಲಿ ಮುಂದಿನ ಬರುವಂಥ ಯುವ ಪೀಳಿಗೆ ನಮ್ಮ ಮಕ್ಕಳು ಮತ್ತು ಸಹೋದರರು ಏನಿದ್ದಾರೆ ಅವರು ಬರುವಂಥ ಸಂದರ್ಭದಲ್ಲಿ ಅವರ ಆರೋಗ್ಯವನ್ನು ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು ಒಂದು ಮಾದರಿಯಾದ ಸಮಾಜ ನಿರ್ಮಾಣ ಮಾಡುವ ಜವಾಬ್ದಾರಿ ಅದು ನಮಗೆ ಪ್ರತಿಯೊಬ್ಬರಿಗೂ ಕೂಡ ಇರುವಂಥ ವಿಚಾರ ಆಗಿದೆ. ಅಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಈ ಒಂದು ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ನಡೆಯುವಂಥ ಈ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಲಿ, ಅತ್ಯಂತ ಯಶಸ್ವಿ ಆಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ಇವತ್ತು ಮಾತ್ರ ಒಂದು ದಿವಸ ಬೆಳಿಗ್ಗೆ ದೂಡುವುದಲ್ಲ, ನಾಳೆಯಿಂದ ಡೈಲಿ ಬೆಳಿಗ್ಗೆ ದೂಡುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಒಂದು ದಿವಸ ಗಾಂಧಿ ಜಯಂತಿ ದಿವಸ ಒಂದು ದಿವಸ ಹೋದರೆ ಬಹುಶಃ ನಿಮ್ಮ ಆರೋಗ್ಯ ಸುಧಾರಿಸಲಿಕ್ಕೆ ಇಲ್ಲ. ಆದ ಕಾರಣ ಅಟ್ಲೀಸ್ಟ್ ಇವತ್ತು ನಾನು ಬಹುಶಃ ನನ್ನ ಕಾಲು ನಂದೇನಿದೆ ಬಹುಶಃ ಎಕ್ಸಸೈಸ್ ನನ್ನ ಕೊರತೆ ಮಾಡಿದರೆ ನನಗೆ ಇವತ್ತು ಸಮಸ್ಯೆ ಆಗುವಂಥ ಇವತ್ತು ವಿಚಾರ ಇವತ್ತು ಆಗುವಂಥ ಎಲ್ಲ ಡಾಕ್ಟರ್ಗಳು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಾಗೆ. ಆದ ಕಾರಣ ಬಹುಶಃ ನಮಗೆಲ್ಲ ಇವತ್ತು ವಿಚಾರ ಏನಿದೆ ಅಂತ ಹೇಳಿದರೆ, ನಾವು ಆಸ್ಪತ್ರೆಗೆ ಹೋದಾಗ ಯಾರು ಆಸ್ಪತ್ರೆ ಮಲಗಿದ್ದಾನೆ ಅವನಿಗೆ ಮಾತ್ರ ರೋಗ ಬರ್ತದೆ, ನಮಗೆ ಬರುವುದಿಲ್ಲ ಅಂತ ನಮ್ಮ ತಲೆಯಲ್ಲಿ. ನಾವು ಮಲಗಿದಾಗ ಮಾತ್ರ ಗೊತ್ತಾಗ ಅವನಿಗೆ ಮಾತ್ರ ನಮಗೂ ಕೂಡ ಬರ್ತದೆ ಅಂತ ಯಾವ ಮಾತ್ರ ಗೊತ್ತಾಗುವಂಥ ವಿಚಾರ ಇವತ್ತು ಆಗ್ತದೆ. ಆದರೆ ನಾವು ಯಾರೋ ಒಂದು ಪೇಷಂಟ್ ನೋಡಿದಾಗ ಇವತ್ತು ಅವನಿರ್ಬೋದು, ನಾಳೆ ನಾನಿರ್ಬೋದು, ಕಾರಣ ಏನಂತ ಹೇಳಿಕೊಂಡು ಬರೋದು ರೀತಿ ನೋಡ್ಕೊಂಡು ವಿಚಾರ ಇವತ್ತು ಆಗಬೇಕು. ಇದಕ್ಕೆ ನಾವು ಮುಡಿಪು ಪ್ರದೇಶದಲ್ಲಿ ಹುಡುಕಿಕೊಂಡು ಹೋಗ್ಬೇಕಾದ್ರೆ ನಿಮಗೆ ಜಾಸ್ತಿ ಉದಾಹರಣೆ ಕೊಡ್ಬೇಕಂತಲ್ಲ. ನಮ್ಮ ರಮೇಶ್ ಏನವರು ನೋಡಿ ಅವರೇ ಇವತ್ತು ಎಲ್ಲರಿಗೂ ಕೂಡ ಆರೋಗ್ಯವಂತ ಎಕ್ಸಸೈಸ್ ಮುಖ್ಯ. ನಮ್ಮ ಇವತ್ತು ಇಂತೆಲ್ಲ ಹಿರಿಯರು ಇವತ್ತು ಆರೋಗ್ಯವಂತಾಗಿರ್ಬೇಕಾದ್ರೆ ಅವ್ರಿಗೆ ವಿಶೇಷವಾಗಿ ದುಡ್ಡು ಬೇಕಾದಷ್ಟು ದುಡ್ಡು ಆರೋಗ್ಯವನ್ನು ಕೊಡುವುದಿಲ್ಲ. ಇದರಲ್ಲಿ ಬಹುಶಃ ಇವತ್ತು ತಮ್ಮ ವ್ಯಾಯಾಮ ಮತ್ತು ಎಕ್ಸಸೈಸ್ ಮತ್ತು ಮಾನಸಿಕವಾದ ಸ್ಟ್ರೆಸ್ ಕಡಿಮೆ ಮಾಡುವಂಥದ್ದು ನಿಮಗೆ ಬೇಕಾದಷ್ಟು ಇವತ್ತು ಎಲ್ಲ ರೋಗಕ್ಕೆ ನಿಮಗೆ ಮದ್ದಿದೆ. ನಿಮ್ಮ ಸ್ಟ್ರೆಸ್ಸಿಗೆ ಒಂದು ಮದ್ದು, ನಿಮ್ಮ ಮಂಡೆ ಬಿಸಿಗೆ ಒಂದು ಇದಿಲ್ಲ, ಮದ್ದು ಇಲ್ಲ. ಅದಕ್ಕೆ ಏನೇ ಆದರೂ ಕೂಡ ಮಂಡೆ ಬಿಸಿಯನ್ನು ಮಾಡಲಿಕ್ಕೆ ಹೋಗಬೇಡಿ, ಊರು ಮುಳುಗಲಿಕ್ಕೆಯನ್ನು ಕೂಡ ಹೋಗುವುದಿಲ್ಲ. ಆರಾಮದಲ್ಲಿದ್ದುಕೊಂಡು ಆರಾಮದ ಜೀವನ ಸಾಗಿಸಿ ಬಹಳ ನೆಮ್ಮದಿಯ ಪ್ರೀತಿ ವಿಶ್ವಾಸ ಸೋದರತೆಯ ಜೀವನ ಇವತ್ತು ಸಾಗಿಸುವಂಥ ಅವಕಾಶ ಬಹುಶಃ ನಿಮ್ಮೆಲ್ಲರಿಗೆ ಆಗಲಿ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವಾಗ ನಿಮಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಸಾಧ್ಯವಿಲ್ಲವ, ಯಾವಾಗ ನಿಮ್ಮ ಮನಸ್ಸಿಗೆ ಬರುವಂಥ ನೋವುಗಳು ಮತ್ತು ಕಷ್ಟಗಳನ್ನು ಎದುರಿಸುವಂಥ ಮನೋಭಾವಶ ನಿಮಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲವ, ಆಗೆಲ್ಲ ಕೂಡ ಇವತ್ತು ನಿಮ್ಮಲ್ಲಿ ಒಂದೊಂದೇ ಇವತ್ತು ರೋಗಗಳು ಇವತ್ತು ಪ್ರಾರಂಭವಾಗಲಿಕ್ಕೆ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಏನಿದೆ ಬಾಡಿಯಲ್ಲಿ ಅದಕ್ಕೆ ಸ್ಟ್ರೆಂತ್ ಬಂದು ಎಲ್ಲ ಇವತ್ತು ನಿಮ್ಮ ಆ ರೋಗಗಳಿಗೆ ಒಂದೊಂದೇ ಇವತ್ತು ಪ್ರಾರಂಭ ಆಗ್ತದೆ. ಆದ ಕಾರಣ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಷ್ಟು ಸಂತೋಷದಿಂದ ನೆಮ್ಮದಿಯಿಂದ ಜೀವನ ಸಾಗಿದ ಅವಕಾಶ ಮಾಡಿ ದೇವರು ಎಷ್ಟು ವರ್ಷ ಆಯುಷ್ ಕೊಟ್ಟರು ಗೊತ್ತಿಲ್ಲ. ಸಾವು ಬೆನ್ನ ಹಿಂದೆ ಇದೆ, ಯಾರು ಇವತ್ತಿದ್ದಾರೆ ಯಾರು ನಾಳೆ ಇಲ್ಲ ಅಂತ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮಂಡೆ ಬಿಸಿ ಮಾಡಿ ಯಾಕೆ ಟೆನ್ಷನ್ ಮಾಡಿ ಇವತ್ತು ಜೀವನ ಸಾಗಿಸುವಂಥ ಅವಕಾಶ ಆಗಿದೆ. ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಎಲ್ಲ ಕಷ್ಟಗಳನ್ನು ಮತ್ತು ನೋವುಗಳನ್ನು ಸಹಿಸಿಕೊಂಡು ಎಲ್ಲ ಯಾರು ತೊಂದರೆ ಉಪದ್ರ ಮಾಡ್ತಾರೆ ಅವರು ಶ್ರಮಿಸಿಕೊಂಡು ನೀವು ಸಂತೋಷದಿಂದ ಬಾಳಿ ಬೇರೆಯವರು ಬಾಳುವಂಥ ಮನೋಭಾವವನ್ನು ಹಮ್ಮಿಕೊಂಡು ನೆಮ್ಮದಿಯ ಜೀವನವನ್ನು ಸಾಗಿಸುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಿ ಫಸ್ಟ್ ನಾನ್ ವೆಜ್ಜನ್ನು ಕಡಿಮೆ ಮಾಡಿ ಸ್ವಲ್ಪ ವೆಜ್ಜನ್ನು ಟೇಸ್ಟ್ ಮಾಡೋದು ವಿಚಾರ ಇವತ್ತು ಮಾಡಿ. ಯಾಕೆಂದರೆ ನೀವು ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡಿದರೆ ನಿಮ್ಮ ಮಕ್ಕಳು ಕೂಡ ಫುಡ್ ಕಂಟ್ರೋಲ್ ಮಾಡ್ತಾರೆ. ನಮ್ಮಲ್ಲಿ ಪರಿಸ್ಥಿತಿ ಏನಾಗಿದೆ, ಮಗ ಗುಂಡು ಗುಂಡಾಗಿರ್ಬೇಕು, 1 ಪಾಯಿಂಟ್ ಬೇರೆ ವಿಚಾರ, ಮಗ ದಪ್ಪಾಗಿರ್ಬೇಕು, ತಿನ್ನಿಸಿ 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 ಲಾಸ್ಟಿಗೆ ಅವನಿಗೆ ಏನಾದರೆ ಅವನಿಗೆ ಟೇಸ್ಟ್ನಾಗೆ ತಿನ್ನಲಿಕ್ಕೆ ಅವನ ನಾಳೆಗೆ ಮತ್ತೆ ಚೇಂಜ್ ಅವನು ಅಷ್ಟೇ ಬೇಕು. ಈಗ ಐಸ್ ಕ್ರೀಮ್ ಮತ್ತು ಇದೆಲ್ಲ ತಿಂತಾರೆ, ಅವ್ನಿಗೆ ಹೇಳ್ತೀರಿ ಇವಾಗ ನಿನಗೆ ಡಯಾಬಿಟಿಸ್ ಒಂದು ತಿನ್ನಲಿ ಸತ್ರ ಸಾಯಿಲೆ ಮಾರಿ ಇವತ್ತೊಂದು ತಿನ್ನುವಂತಿದೆ, ಸತ್ರು ಚಿಂತಿಲ್ಲ ಇವತ್ತೊಂದು ತಿನ್ನುವಂತ ಆಗ್ತದೆ. ಈ ರೀತಿಯ ಮನೋಭಾಗ್ಯ ಸಣ್ಣದಿಂದಲೇ ಪ್ರಾರಂಭ ಮಾಡೋದು ವಿಚಾರ ಆಗಿಕೊಂಡು ನಿಮ್ಮ ಆಹಾರ ಪದ್ಧತಿ ಬರೀ ವಿಶೇಷವಾದ ಕಾಳಜಿ ಆಗಲಿ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಮುಡಿಪು ಪ್ರದೇಶ ಬಹುಶಃ ಇವತ್ತು ಅತ್ಯಂತ ಅಭಿವೃದ್ಧಿಯ ಮತ್ತು ಮುಂದಿನ ದಿನದಲ್ಲೇ ಅಭಿವೃದ್ಧಿ ಹೊಂದುವಂಥ ಒಂದು ಪ್ರಮುಖವಾದ ಪ್ರದೇಶವಾಗಿದೆ. ಈ ಒಂದು ಜಂಕ್ಷನ್ನ ಸಂಪೂರ್ಣವಾದ ಆ ಒಂದು ಮೂಲಭೂತ ಸೌಕರ್ಯ ಮತ್ತು ಜಂಕ್ಷನ್ ಇಂಪ್ರೂವ್ಮೆಂಟ್ಗೆ ಈಗಲೂ ನೀಲಿ ನಕಾಶೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಒಂದು ಚಿತ್ರವನ್ನೇ ಬದಲಾವಣೆ ಮಾಡುವಂಥ ಅವಕಾಶ ಕಲ್ಪಿಸ್ತಂತ ನಾನು ಹೇಳ್ಕೊಳ್ತಾ ನಿಮಗೆಲ್ಲರಿಗೂ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿ ಇದೆಲ್ಲ ಸಂಘಟಕರ ಶುಭಾಶಯ ಸಲ್ಲಿಸಿ ನ್ಯೂಟಿಕ್ ಆದರ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ಫೋಸ್ ಸಂಸ್ಥೆ ಹಾಗೂ ಲಯನ್ಸ್ ಹಾಗೂ ನವೋದಯ ಸಂಸ್ಥೆ ಹಾಗೂ ಎಲ್ಲ ಬಂದಿರತಕ್ಕಂಥ ಮಂಗಳೂರು ವಿಶ್ವವಿದ್ಯಾನಿಲಯ